ಇಸ್ತಾಂಬುಲ್ ನಗರವು ಯುರೋಪ್, ಏಷ್ಯಾ ಸೇರಿದ ಬೈಜಂಟೈನ್ ಮತ್ತು ಒಟ್ಟೋಮನ್ ಟರ್ಕ್ ಸಾಮ್ರಾಜ್ಯಗಳ ರಾಜಧಾನಿಯಾಗಿದ್ದ ಇಂದಿನ ಟರ್ಕಿಯ ಅತಿದೊಡ್ಡ ನಗರವಾಗಿದೆ. 2000 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಪ್ರಭಾವ ಉಳಿಸಿಕೊಂಡು ಬಂದ ಸಾಮ್ರಾಜ್ಯ ಕೇಂದ್ರವಾಗಿತ್ತು. ಮುಖ್ಯವಾಗಿ ರೋಮನ್, ಬೈಜಂಟೈನ್, ಟರ್ಕ್, ಒಟ್ಟೋಮನ್ ಸಾಮ್ರಾಜ್ಯಗಳ ರಾಜಧಾನಿಯಾಗಿ ಪೂರ್ವ ಪಶ್ಚಿಮ ಸಂಸ್ಕೃತಿ ಕೊಂಡಿಯಾಗಿ ಇಂದಿಗೂ ಹಾಗೆ ಉಳಿದಿದೆ. ಕಪ್ಪು ಸಮುದ್ರದ ಒಳಕೈಮರ್ಮರ ಕಡಲಿನ 31 ಕಿಲೋಮೀಟರ್ ಉದ್ದದ ಬೋಸ್ಪರಸ್ ಜಲಸಂಧಿಯು ಯುರೋಪ್ ಮತ್ತು ಏಷ್ಯಾ ಖಂಡಗಳ ಗಡಿಯಾಗಿದೆ. ಹಲವು ಸೇತುವೆಗಳ ಮೂಲಕ ಇಸ್ತಾಂಬುಲ್ ಎರಡು ಕಡೆ ಹರಡಿಕೊಂಡಿದೆ. ಪಡುವಣದಲ್ಲಿ ಚಾರಿತ್ರಿಕ ಮಹತ್ವದ ಹಾಗೆಯೇ ಸೋಫಿಯಾ, ನೀಲಿ ಮಸೀದಿ, ಟಾಪ್ಕೋಪಿ ಅರಮನೆ, ಗ್ರ್ಯಾಂಡ್ ಬಜಾರ್ ಇತ್ಯಾದಿ ಇದೆ. ಮೂಡಣ ಭಾಗದಲ್ಲಿ ಅನತೋಲಿಯನ್ ಸಂಸ್ಕೃತಿ ಕೊಂಡಿ ಹಾಗೂ ಎರಡು ಖಂಡಗಳ ಜನನೆಲೆಗಳನ್ನು ನೋಡಬಹುದು. This moment, so overdue.